ಮಹಾತ್ಮ ಗಾಂಧೀಜಿಯವರ 150ನೇ ಹುಟ್ಟುಹಬ್ಬ ಗಾಂಧಿ ಜಯಂತಿ ದಿವಸ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಆದೇಶದ ಮೇರೆಗೆ ಪ್ರತಿ ಗ್ರಾಮದಲ್ಲಿ ಗ್ರಾಮ ವಲಯ ಮುಖಾಂತರ ಗಾಂಧಿ ಜಯಂತಿಯ ಒಂದು ಪ್ರಯುಕ್ತ ಇಡೀ ಗ್ರಾಮವನ್ನು ಸ್ವಚ್ಛತಾ ಕಾರ್ಯಕ್ರಮದ ಆಂದೋಲನದ ಮುಖಾಂತರ ಗ್ರಾಮ ಪಂಚಾಯತಿನ ನಮ್ಮ ಸದಸ್ಯರಲ್ಲಿ ಸೇರಿ ನಮ್ಮ 300 ಗ್ರಾಮದ ವಲಯ ಸಮಿತಿಯ ವತಿಯಿಂದ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಅಧ್ಯಕ್ಷರಾದಂಥ ಗೌರವಾನ್ವಿತರಾದ ಶ್ರೀಮಾನ್ ವಿಲ್ಫ್ರೆಡ್ ಡಿಸೋಜ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ನಮ್ಮ ಗ್ರಾಮ ಸಮಿತಿಯ ಪರವಾಗಿ ಸ್ವಾಗತ ಮಾಡುತ್ತಾ, ಹಾಗೂ ನಮ್ಮ 300 ವಲಯದ ಗ್ರಾಮ ಸಮಿತಿ ಅಧ್ಯಕ್ಷರಂಥ ಸನ್ಮಾನ್ಯ ಅಬ್ದುಲ್ ಅಜೀಜ್ ಆರ್ಕೆಸಿ ಅವರು ಕೂಡ ಇದ್ದಾರೆ. ಅವರ ಒಂದು ಆದೇಶ ಪ್ರಕಾರ ನಾವೆಲ್ಲರೂ ಎಲ್ಲ ಘಟಕದ ಪದಾಧಿಕಾರಿಗಳು ಇವತ್ತು ಸೇರಿದ್ದೇವೆ, ಹಾಗೂ ಗ್ರಾಮಸ್ಥರು ಸೇರಿದ್ದಾರೆ, ಹಾಗೂ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಐರಿನ್ ಡಿಸೋಜ ಅವರು ಕೂಡ ಇದ್ದಾರೆ. ಅವರ ನೇತೃತ್ವದಲ್ಲಿ ಈ 3 ಮಂದಿಯ ನೇತೃತ್ವದಲ್ಲಿ ಇವತ್ತು ನಮ್ಮ 300 ವಲಯ ಸಮಿತಿಯ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿಯಿಂದ ಸ್ವಚ್ಛತಾ ಘಟಕವನ್ನು ತ್ಯಾಜ್ಯ ಘಟಕವನ್ನು ನಿರ್ಮಿಸಿದ್ದೇವೆ. ಆದರೂ ಸಹ ನಮ್ಮ 300 ಗ್ರಾಮ ಗಾಂಧಿ ಪುರಸ್ಕಾರ ಪಡೆದಿದೆ. 2ನೇ ಬಾರಿ ಗಾಂಧಿ ಪುರಸ್ಕಾರ ಅಮೃತ ಗ್ರಾಮ ಪಂಚಾಯತ್ ಅಂತ ಘೋಷಣೆ ಕೂಡ ಆಗಿದೆ. ಆದರೂ ಸಹ ಸ್ವಚ್ಛತೆ ಇದ್ದರೆ ಸಹ ನಮ್ಮ ಗ್ರಾಮದಲ್ಲಿ ಒಂದು ತ್ಯಾಜ್ಯ ಇಲ್ಲದಾಗೆ ತ್ಯಾಜ್ಯ ನಿರ್ಮೂಲನೆ ಮಾಡಬೇಕಂತ ನಮ್ಮ ಅಧ್ಯಕ್ಷರು ಮತ್ತು ಗ್ರಾಮ ಸಮಿತಿ ಅಧ್ಯಕ್ಷರ ಆದೇಶದ ಮೇರೆಗೆ ಇವತ್ತೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಎಲ್ಲ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ನಾಗರಿಕರು ಹಾಗೂ ಅಂಗಡಿ ಮಾಲಕರು ಹಾಗೂ ರಿಕ್ಷಾ ಚಾಲಕರು ಮಾಲಕರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. 300 ಗ್ರಾಮ ಕಾಂಗ್ರೆಸ್ ವಲಯ ಸಮಿತಿ ವತಿಯಿಂದ 152ನೇ ಗಾಂಧಿ ಜಯಂತಿ ಅವರ ಹುಟ್ಟುಹಬ್ಬವನ್ನು ನಾವು ಆಚರಿಸುತ್ತೇವೆ. ಈ ಪ್ರಯುಕ್ತ ನಮ್ಮ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಹೋರಾಟಗಾರರು, ನಮಗೋಸ್ಕರ ಹೋರಾಟ ಮಾಡಿದವರು, ಅವರ ನೆನಪಿಗಾಗಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಿದ್ದೇವೆ. 300 ಗ್ರಾಮದಲ್ಲಿ ಪ್ರತಿಯೊಂದು ಸ್ವಚ್ಛತೆಗೆ ನಾವು ಆದ್ಯತೆಯನ್ನು ಕೊಡ್ತಿದ್ದೇವೆ. ಸ್ವಚ್ಛತಾ ಭಾರತವನ್ನು ಮಿಷನೊಂದು ಮುಂದುವರಿಕೆ ಮಾಡಿ ಸರ್ಕಾರದ ಆದೇಶ ಪ್ರಕಾರ ಈ ಕಾರ್ಯಕ್ರಮವನ್ನು ಮಾಡಿದೆ. ನಮ್ಮ 300 ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಗ್ರಾಮದಲ್ಲಿ ಕೂಡ ಇವತ್ತು ಗಾಂಧಿ ಜಯಂತಿ ಪ್ರಯುಕ್ತ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದೇವೆ. ನಮ್ಮ ಮಾನ್ಯ ಸಚಿವರಾದ ಯು ಟಿ ಖಾದರ್ ಆದೇಶ ಪ್ರಕಾರ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಆಯಾಯ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದಾರೆ. ನಮ್ಮ ಗ್ರಾಮವನ್ನು ಪ್ರತಿಯೊಂದು ಗ್ರಾಮದಲ್ಲಿ ಸ್ವಚ್ಛತಾವನ್ನು ಕಾಪಾಡಬೇಕು, ಸ್ವಚ್ಛತಾ ಬಗ್ಗೆ ಅವೇರ್ನೆಸ್ ಕೊಡಬೇಕಂತ ಎಲ್ಲರಿಗೂ ಒಂದು ಮನವರಿಕೆ ಮಾಡುವ ಒಂದು ಕಾರ್ಯಕ್ರಮ ಇದು. ಇವತ್ತು ನಮ್ಮ 300 ಗ್ರಾಮ ಸಮಿತಿಯ ವಲಯ ಅಧ್ಯಕ್ಷರಾದ ಆರ್ಕೆಸಿ ಅಜೀಜ್ ಅವರಿದ್ದಾರೆ, ಹಾಗೂ ಉಪಾಧ್ಯಕ್ಷರು ಭಾಸ್ಕರ್ ಅವರಿದ್ದಾರೆ, ಉಪಾಧ್ಯಕ್ಷ ಮುಸ್ತಫಾ ಅವರಿದ್ದಾರೆ, ಹಾಗೂ ಎಲ್ಲ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಿದ್ದಾರೆ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಿದ್ದಾರೆ, ಮಾಜಿ ನವೀನ್ ಡಿಸೋಜ ಇದ್ದಾರೆ ಉಪಾಧ್ಯಕ್ಷರಾಗಿ, ಹಾಗೂ DCCಯ ಮಾಜಿ ಹಿರಿಯ ಕಾಂಗ್ರೆಸ್ ಆದ ಹೈಡಾಬಾಯಿ ಇದ್ದಾರೆ, ಹಾಗೂ ಪಂಚಾಯತ್ ಸದಸ್ಯರಿದ್ದಾರೆ, ಹಾಗೂ ಎಲ್ಲ ಹಿರಿಯ ಕಾಂಗ್ರೆಸ್ಸಿಗರಿದ್ದಾರೆ. ಮಾಜಿ ಉಪಾಧ್ಯಕ್ಷರಾದ ಮುಸ್ತಫಾ ಅವರು ಕೂಡ ಇದ್ದಾರೆ, ಇಸ್ಮಲಕ ಇದ್ದಾರೆ, ಹಾಗೂ ಅಲ್ಪಸಂಖ್ಯಾತ ಅಧ್ಯಕ್ಷರು ನವೀನ್ ಡಿಸೋಜ್ ಇದ್ದಾರೆ, ಉಪಾಧ್ಯಕ್ಷರು ಇದ್ದಾರೆ, DCCಯ ಕಾರ್ಯಕರ್ತರಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಹಾಗೂ ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಕೂಡ ಭಾಗಿಯಾಗಿದ್ದಾರೆ, ಆಟೋ ರಿಕ್ಷಾ ಚಾಲಕರು ಕೂಡ ಇದ್ದಾರೆ. ಈ ಸ್ವಚ್ಛತೆ ಬಗ್ಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ಅವರ ಸಹಕಾರ ಕೂಡ ಬೇಕು. ನಮಗೆ ಪ್ರತಿಯೊಂದರಲ್ಲಿ ಕೂಡ ಈ ಗ್ರಾಮಸ್ಥರ ಸಹಕಾರ ಕೂಡ ಬೇಕು. ಈ ಸ್ವಚ್ಛತೆ 300 ಗ್ರಾಮದಲ್ಲಿ 75ನೇ ಅಮೃತೋತ್ಸವ ಅಂತ ನಮಗೆ ಬಿರುದನ್ನು ಸಿಕ್ಕಿದೆ, ಹಾಗೂ ಗಾಂಧಿ ಪುರಸ್ಕಾರ 2ನೇ ಕೂಡ ನಮ್ಮ ಗ್ರಾಮ ಪಂಚಾಯತಿಗೆ ಸಿಕ್ಕಿದೆ. ಇವತ್ತು ಬೇರೆ ಪಂಚಾಯತಿಯಿಂದ ನಮಗೆ ಅಬ್ಜೆಕ್ಷನ್ ಇದ್ದರೂ ಕೂಡ ಹೈಕೋರ್ಟಲ್ಲಿ ಕೇಸ್ ಹಾಕಿದರೂ ಕೂಡ ನಾವು ಅದನ್ನು ಹೈಕೋರ್ಟಿಗೆ ಹೋಗಿ ನಮ್ಮ ದಾಖಲೆಯನ್ನು ಸರಿಕೊಟ್ಟು ಈ 2ನೇ ಗಾಂಧಿ ಪುರಸ್ಕಾರಕ್ಕೆ ಕೂಡ ನಾವು ಭಾಗಿಯಾಗಿದ್ದೇವೆ. ಈ ಬಿರುದು ಕೂಡ ನಮಗೆ ಸಿಕ್ಕಿದೆ. ಈ ಇಡೀ ಪಂಚಾಯತ್ ಸದಸ್ಯರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ. ಇನ್ನೂ ಕೂಡ ಗಾಂಧಿ ಪುರಸ್ಕಾರ ನಮ್ಮ ಪಂಚಾಯತ್ಗೆ ಇನ್ನು ಮುಂದಕ್ಕೆ ಕೂಡ ಸಿಗಲಿ. ಸ್ವಚ್ಛತೆಯಲ್ಲಿ ಎಲ್ಲ ಗ್ರಾಮಸ್ಥರ ಅಭಿವೃದ್ಧಿ ಮಾಡಲಿ ಅಂತ ನಾನು ಆಶಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತೇನೆ. ಇವತ್ತಿನ ಈ ಗಾಂಧಿ ಜಯಂತಿ
ಆಚರಣಾ ಕಾರ್ಯಕ್ರಮದ ಈ ಸುಸಂದರ್ಭದಲ್ಲಿ ಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಮುನ್ನೂರು ಗ್ರಾಮ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಸ್ವಚ್ಛತಾ ಆಂದೋಲನವನ್ನು ಮತ್ತೆ ನೆನಪು ಮಾಡಿ ಪರಿಣಾಮಕಾರಿಯಾಗಿ ಅದನ್ನು ಅನುಷ್ಠಾನಗೊಳಿಸುವುದಕ್ಕೆ ಮಹಾತ್ಮ ಗಾಂಧಿಯವರ ಸ್ಮರಣೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈಗ ಸರ್ಕಾರ ಸ್ವಚ್ಛತೆಯ ಬಗ್ಗೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಮಹಾತ್ಮ ಗಾಂಧೀಜಿಯವರು ಸ್ವತಃ ಮಲ ಎತ್ತುವುದರ ಮೂಲಕ ಸ್ವಚ್ಛತೆಯನ್ನು ಕಾಪಾಡುವುದಕ್ಕಾಗಿ ಎಲ್ಲರೂ ಅದಕ್ಕೆ ಹಕ್ಕುದಾರರು ಎಂಬುದನ್ನು ತೋರಿಸುವುದರ ಮೂಲಕ ಸ್ವತಃ ಗಾಂಧೀಜಿಯವರೇ ಆ ಕ್ಷೇತ್ರಕ್ಕೆ ಇಳಿದು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರೆಲ್ಲರ ಪರಿಚಯವನ್ನು ಹೇಳಿದ್ದಾರೆ. 2009ರಲ್ಲಿ ಮುನ್ನೂರು ಗ್ರಾಮ ಪಂಚಾಯತು ಸ್ವಚ್ಛತಾ ಪುರಸ್ಕಾರವನ್ನು ಗಳಿಸಿದೆ. ಅಂದು ಅಧ್ಯಕ್ಷರಾದಂಥ ಐಡಾ ಲೋಬರ್ ಅವರು ಇದ್ದಾರೆ ಇಲ್ಲಿ. ಅವರು ಡೆಲ್ಲಿಗೆ ಹೋಗಿ ಆ ಪುರಸ್ಕಾರವನ್ನು ತಂದಿದ್ದಾರೆ. ಆ ಸಮಯ ಅಂದರೆ ಬಹಳ ಕಠಿಣ ಸಮಯ ಆಗಿತ್ತು. ಸ್ವಚ್ಛತೆಯ ಬಗ್ಗೆ ಕೆಲಸ ಮಾಡೋದು ಯಾರಿಗೂ ಅದರ ಅರಿವು ಇರಲಿಲ್ಲ. ಬಹಳಷ್ಟು ಜನ ಸ್ವಚ್ಛತೆ ಎಂಬುದರ ಬಗ್ಗೆ ಗಮನ ಕೊಡ್ತಾ ಇರಲಿಲ್ಲ. ಎಲ್ಲೆಂದರಲ್ಲಿ ಕಸಗಳು ಬೀಳ್ತಾ ಇದ್ದವು. ಆ ಕಾಲದಲ್ಲಿ ಬಹಳ ಕಷ್ಟಪಟ್ಟು ನಮ್ಮೊಂದಿಗೆ ಎಲ್ಲರೂ ಸಹಕರಿಸಿ ನಾನು ಉಪಾಧ್ಯಕ್ಷನಾಗಿದ್ದೆ. ಎಲ್ಲ ಕೆಲಸವನ್ನು ಮಾಡಿ ಪುರಸ್ಕಾರ ತಂದೆ. ಅದರ ನಂತರದ ಕಾಲದಲ್ಲಿ ಒಂದೆರಡು ಬಾರಿ ಪುರಸ್ಕಾರ ಬಂತು. ಮುನ್ನೂರು ಗ್ರಾಮ ಪಂಚಾಯತಿಗೆ ಇವತ್ತು ಕೂಡ ಅಧ್ಯಕ್ಷರು ಹೇಳಿದರು ಪುರಸ್ಕಾರ ಮತ್ತೆ ಬರ್ತಾ ಇದೆ. ಇದೊಂದು ಭಾಳ ಸಂತೋಷದ ಸಂಗತಿ. ನಾನು ಈ ಗಾಂಧಿ ಜಯಂತಿಯ ಈ ಸುಸಂದರ್ಭದಲ್ಲಿ ಹೇಳುವುದಿಷ್ಟೇ, ನಾವು ಗಾಂಧಿಯ ಸ್ಮರಣೆಯನ್ನು ಮಾಡುವುದರ ಮೂಲಕ ಗಾಂಧಿ ಏನು ನಮಗೆ ತೋರಿಸಿಕೊಟ್ಟಿದ್ದಾರೋ ಆ ಕೆಲಸವನ್ನು ನಾವು ಮಾಡಬೇಕು. ಗಾಂಧೀಜಿ ಹೇಳಿದ್ದಾರೆ, ನಾಳೆ ಮಾಡುವುದನ್ನು ಇವತ್ತೇ ಮಾಡು, ಇವತ್ತು ಮಾಡುವುದನ್ನು ಈಗಲೇ ಮಾಡುವುದನ್ನು ಈ ಕ್ಷಣದಲ್ಲೇ ಮಾಡು. ಅದರ ಅರ್ಥ ನೀವು ಸಮಯವನ್ನು ಪಾಲನೆ ಮಾಡಿರಿ, ಅದು ಯಶಸ್ವಿಗೆ ಒಂದು ಮೊದಲ ಹೆಜ್ಜೆಯಾಗುತ್ತದೆ ಎಂಬುದನ್ನು ಗಾಂಧೀಜಿಯವರು ನೆನಪು ಮಾಡಿದ್ದಾರೆ. ಅದನ್ನೆಲ್ಲ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಈ ಒಂದು ಮುನ್ನೂರು ಗ್ರಾಮ ಪಂಚಾಯತ್ನಲ್ಲಿ ಇದರ ಬಗ್ಗೆ ಪಂಚಾಯತ್ ಮಟ್ಟದಲ್ಲಾಗಲಿ ಕಾರ್ಯಕರ್ತರ ಮಟ್ಟದಲ್ಲಾಗಲಿ ದುಡಿಯುವವರಿಗೆ ಎಲ್ಲ ದುಡಿಯುವವರು ಒಗ್ಗಟ್ಟಿನಿಂದ ದುಡಿಯಬೇಕು ಮತ್ತು ಅದಕ್ಕೆಲ್ಲರೂ ಜನರು ಸಾರ್ವಜನಿಕರು ಎಲ್ಲರೂ ಸಹಕಾರ ಕೊಡಬೇಕು. ಮಹಾತ್ಮ ಗಾಂಧಿಯವರ ತಿಥಿಯ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಮಹಾತ್ಮ ಸ್ಮರಣೆಯ ಮೂಲಕ ಶುಭಾಶಯನ್ನು ಕೂಡ ಹೇಳಿಕೊಂಡು ನನ್ನ ಮಾತನ್ನು ಮುಕ್ತಾಯಿಸಿದೆ. ಮುನ್ನೂರು ಗ್ರಾಮ ಸಮಿತಿ ವಲಯ ಕಾಂಗ್ರೆಸ್ ಇದರಿಂದ ನಾವು ಇಂದು ಮಹಾತ್ಮ ಗಾಂಧಿ 150ನೇ ಜನ್ಮದಿನ ಶುಭವನ್ನು ಕೋರುತ್ತಾ ಬಂದಂಥ ಎಲ್ಲರಿಗೂ ಈ ಕಾರ್ಯದಲ್ಲಿ ಭಾಗವಹಿಸಿದವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ.
ಈ ದಿನ ಗಾಂಧಿ ಜಯಂತಿ ಪ್ರಯುಕ್ತ 152ನೇ ಜಯಂತಿಯ ಬರ್ತ್ಡೇವನ್ನು ಆಚರಿಸುವ ಸಂದರ್ಭದಲ್ಲಿ ಈ ಮುನ್ನೂರು ಗ್ರಾಮದ ಪರಿಸರದಲ್ಲಿರುವ ಸೋಮೇಶ್ವರ ಗ್ರಾಮ ಪಂಚಾಯತಿಯ ಒಟ್ಟರದ್ದು ಕೂಡ ನಾವು 300 ಗ್ರಾಮದ ಜನರು ಬಂದು ಸ್ವಚ್ಛತೆ ಮಾಡ್ತಿದ್ದೇವೆ. ಇವತ್ತು ಇಷ್ಟು ಅಂಗಡಿಗಳು ಬಾಡಿಗೆ ವಾಣಿಜ್ಯ ಕಟ್ಟಡದ ಅವರು ಬಾಡಿಗೆ ಅಂತ ತೆಗಿತಿದ್ದಾರೆ. ಸ್ವಚ್ಛತೆಯ ಬಗ್ಗೆ ಹಣ ಕೂಡ ತೆಗಿತಾರೆ. ಪುತ್ತಾರು ಜಂಕ್ಷನ್ ಸೋಮೇಶ್ವರ ಭಾಗದಲ್ಲಿರುವ ಕೆಲವೊಂದು ಬಿಲ್ಡಿಂಗ್ಗಳು ತ್ಯಾಜ್ಯ ನೀರನ್ನು ಬಿಡ್ತಿದ್ದಾರೆ ಮತ್ತು ಕಸವನ್ನು ಕೂಡ ರಾಶಿ ಆಗ್ತಿದ್ದಾರೆ. ಈ ಕಸವನ್ನು ಸೋಮೇಶ್ವರ ಗ್ರಾಮ ಪಂಚಾಯತ್ ಅಧಿಕಾರಿಯವರೇ ನೀವು ಸ್ವಲ್ಪ ಗಮನ ತೆಗೆದುಕೊಳ್ಳಿ. ಇಲ್ಲಿನ ಅಂಗಡಿಯವರ ಬಾಡಿಗೆ ತೆಗಿತೀರಾ, ಇಲ್ಲಿನ ಲೈಸೆನ್ಸನ್ನು ನೀವು ರಿನ್ಯೂವಲ್ ಮಾಡಿಸ್ತೀರಾ, ನಿಮ್ಮ ಇಲ್ಲಿನ ವ್ಯಾಪಾರದ ಟ್ಯಾಕ್ಸನ್ನು ನೀವು ತೆಗೆತಿದ್ದೀರಾ. ಇವತ್ತು ಈ ಒಟ್ಟರದಲ್ಲಿ ನಿಮ್ಮ ಸೋಮೇಶ್ವರ ಗ್ರಾಮದಲ್ಲಿರುವ ಕೆಲವು ಅಂಗಡಿಗಳ ಕಸವನ್ನು ಯಾಕೆ ನೀವು ತೆಗೆಯುವುದಿಲ್ಲ? ನಿಮ್ಮ ಕಸ ವಿಲೇವಾರಿ ಗಾಡಿಯನ್ನು ಕಳಿಸಿ ಆ ಅಂಗಡಿಯವರೆಲ್ಲ ಕಸವನ್ನು ಇಷ್ಟು ಕಸವನ್ನು ನಾವು ಎತ್ತಿದ್ದೇವೆ. ಇದು ಸೋಮೇಶ್ವರ ಗ್ರಾಮ. ಈ ಸೋಮೇಶ್ವರ ಗ್ರಾಮದ ನಾವು ಕಸವನ್ನು ಎತ್ತಿದ್ದೇವೆ. 300 ಗ್ರಾಮದವರು ಬಂದು ನಾವು ನಿಮ್ಮ ಗ್ರಾಮದಲ್ಲಿ ಒಂದು ಕೆಲಸವನ್ನು ಸಮಾಜ ಸೇವೆಯನ್ನು ಮಾಡ್ತಿದ್ದೇವೆ. ನೀವೊಂದು ಗಮನ ಇಟ್ಟು ಈ ಸೋಮೇಶ್ವರ ಭಾಗದ ಎಲ್ಲ ಕಮರ್ಷಿಯಲ್ ಅಂಗಡಿಗಳನ್ನು ನೀವು ಆದಷ್ಟು ಅವರ ಕಸವನ್ನು ತೆಗೆದು ನಮ್ಮ 300 ಗ್ರಾಮದ ಪರಿಸರದಲ್ಲಿರುವ ಕಾರಣ ಇದನ್ನು ನೀವು ಒಂದು ಗಮನ ಇಟ್ಕೊಂಡು ಇದರ ಬಗ್ಗೆ ಕಾಳಜಿ ವಹಿಸಿಕೊಂಡು ಈ ಸೋಮೇಶ್ವರ ಮತ್ತು 300 ಗ್ರಾಮ ಒಂದು ಸ್ವಚ್ಛತೆಯ ಗ್ರಾಮ ಒಂದು ಆಗಲಿ ಅಂತ ಆಶಿಸ್ತೇನೆ. ನಿಮಗೆ ಒಂದು ಇದು ಕಿವಿ ಮಾತು ಹೇಳ್ತೇನೆ, ನೀವು ಬಂದು ಅಧಿಕಾರಿಯವರೇ ನಿಮ್ಮ ಆಡಳಿತ ವರ್ಗದವರು ಬಂದು ಈ ಪರಿಸರದಲ್ಲಿ ಬಂದು ಈ ಸ್ವಚ್ಛತಾವನ್ನು ಗಮನ ಇಟ್ಟುಕೊಂಡು ಈ ಪರಿಸರವನ್ನು ಸ್ವಚ್ಛತಾವಾಗಿ ಇಡಿ ಅಂತ ನಾನು ವಿಷಾದಿಸುತ್ತೇನೆ.